ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಇವತ್ತಿನ ದಿವಸದ ಧ್ಯಾನವನ್ನು ನಾವೀಗ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 10 ವಾಕ್ಯ 35ರಿಂದ 45 ತನಕ. ನಮ್ರ ಸೇವೆ ಪರಮಶ್ರೇಷ್ಠ. ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋವಾನ್ನ ಯೇಸುವಿನ ಬಳಿಗೆ ಬಂದು, ಗುರುವೇ, ನಮ್ಮದೊಂದು ಭಿನ್ನಹವಿದೆ, ಅದನ್ನು ನಡೆಸಿಕೊಡಬೇಕು ಎಂದು ವಿಜ್ಞಾಪಿಸಿಕೊಂಡರು. ನನ್ನಿಂದ ನಿಮಗೇನಾಗಬೇಕು ಎಂದು ಯೇಸು ಕೇಳಿದರು. ತಮ್ಮ ಮಹಿಮಾಸ್ಥಾನದಲ್ಲಿ ನಮ್ಮಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ಎಡಗಡೆಯಲ್ಲೂ ಆಸೀನರಾಗುವಂತೆ ಅನುಗ್ರಹಿಸಬೇಕು ಎಂದು ತಮ್ಮ ಬಯಕೆಯನ್ನು ತೋಡಿಕೊಂಡರು. ಅದಕ್ಕೆ ಯೇಸು, ನೀವು ಕೋರಿಕೊಂಡದ್ದು ಏನೆಂದು ನಿಮಗೇ ತಿಳಿಯದು. ನಾನು ಕುಡಿಯಲಿರುವ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದಾದೀತೆ. ನಾನು ಪಡೆಯಲಿರುವ ಸ್ನಾನವನ್ನು ಪಡೆಯಲು ನಿಮ್ಮಿಂದಾದೀತೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರುನುಡಿದರು. ಆಗ ಯೇಸು, ನಾನು ಕುಡಿಯುವ ಪಾತ್ರೆಯಿಂದ ನೀವು ಕುಡಿಯುವಿರಿ, ನಾನು ಪಡೆಯಲಿರುವ ಸ್ನಾನವನ್ನು ನೀವು ಪಡೆಯುವಿರಿ. ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ, ಅದು ಯಾರಿಗಾಗಿ ಸಿದ್ಧ ಮಾಡಲಾಗಿದೆಯೋ ಅವರಿಗೇ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಯಾಕೋಬ ಯೋವಾನರ ಮೇಲೆ ಸಿಟ್ಟುಗೊಂಡರು. ಆಗ ಯೇಸು ಶಿಷ್ಯರನ್ನೆಲ್ಲ ತನ್ನ ಬಳಿಗೆ ಕರೆದು, ಪ್ರಜಾಧಿಪತಿಗಳು ಎನಿಸಿಕೊಳ್ಳುವವರು ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ, ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ, ಇದು ನಿಮಗೆ ಗೊತ್ತು. ಆದರೆ ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮ್ಮ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ಎಲ್ಲರ ದಾಸನಾಗಿರಲಿ. ನರಪುತ್ರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಬೋಧಿಸಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಆಂಗ್ಲ ಭಾಷೆಯಲ್ಲಿ ಒಂದು ಹೇಳಿಕೆ ಉಂಟು. ಅದು ಆಂಗ್ಲ ಭಾಷೆಯ ಒಂದು ಅಕ್ಷರದಿಂದ ಉಪಯೋಗ ಮಾಡಲಾಗಿದೆ. 3P 3P ಅಕ್ಷರಗಳು. ಯಾವಾಗ ಈ 3P ಅಕ್ಷರಗಳಿಂದ 3 ಶಬ್ದಗಳು ಹೊರಡುತ್ತವೆ, ಅವುಗಳಿಗೆ ಮನುಷ್ಯನು ಬಲಿಯಾಗುತ್ತಾನೋ ಆಗ ಮನುಷ್ಯನು ದೇವರಿಂದ ದೂರಕ್ಕೆ ಸರಿಯುತ್ತಾನೆ. ಪಿ ಅಕ್ಷರದಿಂದ ಹೊರಡುವಂಥ 3 ಶಬ್ದಗಳು ಯಾವುದಂತ ಹೇಳಿದರೆ, ಪವರ್, ಪೊಸೆಷನ್ ಅಥವಾ ಪೊಸಿಷನ್ ಮತ್ತೆ ಪಾಪ್ಯುಲಾರಿಟಿ. ಪವರ್ ಅಂತ ಹೇಳಿದರೆ ಅಧಿಕಾರ, ಪೊಸೆಷನ್ ಅಂತ ಹೇಳಿದರೆ ನಾವೇನನ್ನು ಗಳಿಸಿದ್ದೇವೆ ಅಥವಾ ಏನನ್ನು ಪಡ್ಕೊಂಡಿದ್ದೇವೆ, ನಮ್ಮಲ್ಲಿ ಏನು ಉಂಟೋ ಅದು. ಆನಂತರ ಪೊಸಿಷನ್
ಹುದ್ದೆ ಮತ್ತು ಪಾಪ್ಯುಲಾರಿಟಿ, ಜನಪ್ರಿಯತೆ, ಯಾವಾಗ ಈ ಶಬ್ದಗಳಿಗೆ ಮನುಷ್ಯನು ಬಲಿಯಾಗುತ್ತಾನೋ ಆಗ ಮನುಷ್ಯನು ತಾನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ದೇವರನ್ನು ಮರೆತು ತನ್ನನ್ನೇ ದೇವರನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಸತ್ಯವನ್ನು ನಾವು ಕಣ್ಣು ತೆರೆದು ನೋಡಿದರೆ ನಮ್ಮ ಸುತ್ತಮುತ್ತಲು ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಯಾವುದೇ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ನಾನು ಉಲ್ಲೇಖ ಮಾಡಬೇಕಾಗಿಲ್ಲ. ಯಾವಾಗ ಮನುಷ್ಯನು ದೀನತೆಯಿಂದ ಇರುತ್ತಾನೆ, ಬಡತನದಿಂದ ಇರುತ್ತಾನೆ, ಕಷ್ಟದಲ್ಲಿ ಇರುತ್ತಾನೆ, ಆವಾಗ ಮನುಷ್ಯನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ನನ್ನ ಕಷ್ಟಗಳನ್ನು ದೂರ ಮಾಡು ದೇವರೇ, ನನಗೆ ಒಂದು ಒಳ್ಳೆಯ ಕೆಲಸ ಸಿಗುವಂತಾಗಲಿ ದೇವರೇ ಅಂತ ಪ್ರಾರ್ಥಿಸುತ್ತಾನೆ. ಯಾವಾಗ ಮನುಷ್ಯನಿಗೆ ಒಂದು ಕೆಲಸ ಸಿಗುತ್ತದೆ, ಯಾವಾಗ ಮನುಷ್ಯನ ಜೀವನದಿಂದ ಕಷ್ಟಗಳು ದೂರ ಆಗುತ್ತವೆ, ಗಳಿಕೆ ಬರುತ್ತದೆ, ಹಣ ಬರುತ್ತದೆ, ಆತನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ದೇವರಿಗೆ ಒಂದು ಕಾಣಿಕೆಯನ್ನು ಕೊಡುತ್ತಾನೆ. ಯಾಕಂತ ಹೇಳಿದ್ರೆ ದೇವರು ಅದನ್ನು ಆತನಿಗೆ ಕೊಟ್ಟಿದ್ದಾರೆ. ಪೊಸೆಷನ್ ಅಥವಾ ಪವರ್, ಅಧಿಕಾರ. ಮತ್ತೆ ಏನಾಗ್ತದೆ ನಿಧಾನಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಆತನಿಗೆ ಅಮಲು ಏರುತ್ತದೆ. ಯಾವುದರ ಅಮಲು ಅಂತ ಹೇಳಿದ್ರೆ ತನ್ನಲ್ಲಿ ಅಧಿಕಾರ ಉಂಟು, ತನ್ನಲ್ಲಿ ಹಣ ಉಂಟು. ಅದಕ್ಕಾಗಿ ಏನಾಗ್ತದಂತ ಹೇಳಿದ್ರೆ ನಿಧಾನಕ್ಕೆ ಯಾವ ರೀತಿ ಸಕ್ಕರೆ ಇದ್ದಲ್ಲಿ ಈ ಇರುವೆಗಳು ಬರುತ್ತಾವೋ ಅದೇ ಪ್ರಕಾರ ಜನರು ಕೂಡ ಆತನಲ್ಲಿ ಬರುತ್ತಾರೆ. ಯಾವ ರೀತಿ ಒಂದು ಇನ್ನೊಂದಕ್ಕೆ ಕನೆಕ್ಟ್ ಆಗಿವೆ ನೋಡಿವೆ ಪ್ರಿಯರೇ. ಯಾವಾಗ ಮನುಷ್ಯನಲ್ಲಿ ಹಣ ಇರ್ತದೋ ಅಧಿಕಾರ ಬರ್ತದೆ, ಯಾವಾಗ ಮನುಷ್ಯನಲ್ಲಿ ಅಧಿಕಾರ ಇರ್ತದೋ ಹಣ ಬರ್ತದೆ, ಯಾವಾಗ ಮನುಷ್ಯನಲ್ಲಿ ಹಣ ಇರ್ತದೆ, ಅಧಿಕಾರ ಇರ್ತದೆ, ಆತನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಜನಪ್ರಿಯತೆಯ ಬಗ್ಗೆ ಯೋಚನೆ ಮಾಡುತ್ತಾನೆ. ಜನರು ತನ್ನಲ್ಲಿ ಬರುತ್ತಾರೆ, ತಾನು ಜನಪ್ರಿಯನಾಗಿದ್ದೇನೆ ಎಂಬ ಒಂದು ಅಮಲು ಆ ಮನುಷ್ಯನ ಮನಸ್ಸಿಗೆ ಬರುತ್ತದೆ. ಅದಕ್ಕಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಜಾಹೀರಾತುಗಳನ್ನು ಕೊಡುತ್ತಾನೆ. ತನ್ನ ಹೆಸರು ಒಂದು 4 ಜನರು ಕೇಳುವಂತೆ ದಾನ ಮಾಡುತ್ತಾನೆ. ಒಂದು 4 ಜನರು ಅದನ್ನು ಕೇಳಿದವರು ಬಂದು ಹೇಳ್ತಾರೆ, ನಿನ್ನ ಹೆಸರು ನಾವು ಇವತ್ತು ಕೇಳಿದೆವು, ನೋಡಿದೆವು ಅಂತ ಹೇಳಿಕೊಂಡು. ಪ್ರಿಯರೇ, ಒಂದು ಸಲ ಈ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮತ್ತೆ ಆ ಮನುಷ್ಯನು ಅದರಿಂದ ಹೊರಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಉಂಟು. ದೇವರ ಅನುಗ್ರಹವೇ ಆತನನ್ನು ಕಾಪಾಡಬೇಕು. ಇರಬಹುದು ಆತನು ಮನುಷ್ಯನು ಒಂದೇ, ಆತ ಮತ್ತು ಆಕೆ ಯಾರು ಇರಬಹುದು. ಯಾವಾಗ ಈ ಮನುಷ್ಯನು ಅಧಿಕಾರ, ಪವರ್, ಪೊಸೆಷನ್ ಅಂತ ಹೇಳಿದರೆ ಆತನಲ್ಲಿರುವಂಥ ಸಂಪತ್ತು, ಪೊಸಿಷನ್, ಸ್ಥಾನಮಾನ, ಆಮೇಲೆ ಪಾಪ್ಯುಲಾರಿಟಿ, ಜನಪ್ರಿಯತೆ, ಇದಕ್ಕೆ ಬಲಿಯಾದರೆ ಮತ್ತೆ ಆತನು ಅದರಲ್ಲಿ ಸಿಕ್ಕಿ ಹಾಕಿಕೊಂಡಾಗೆ. ಇದು ಮನುಷ್ಯ ಸ್ವಭಾವದಲ್ಲಿ ಎಲ್ಲರಲ್ಲಿ ಕೂಡ ಬರ್ತದೆ ಪ್ರಿಯರೇ. ಕೇವಲ ಯಾರು ದೇವರ ಸನಿಹದಲ್ಲಿದ್ದಾರೆ, ಯಾರು ದೇವರ ಸಂಪರ್ಕದಲ್ಲಿದ್ದಾರೆ, ಯಾರಿಗೆ ದೇವರ ಅನುಗ್ರಹ ಉಂಟೋ ಅವರು ಮಾತ್ರ ಇದರಿಂದ ದೂರಕ್ಕೆ ಇರಲಿಕ್ಕೆ ಅವರಿಗೆ ಸಾಧ್ಯ ಉಂಟು. ನಾವು ನೋಡ್ತೇವೆ ಅನೇಕ ಮಂದಿ ಜನರು ತಮಗೆ ಇದ್ದಂಥ ಆಸ್ತಿ ಪಾಸ್ತಿಯನ್ನು, ಅಧಿಕಾರವನ್ನು ತ್ಯಜಿಸಿಕೊಂಡು ಹೋಗುವುದು. ಯಾಕೆಂತ ಹೇಳಿದ್ರೆ ಅವರಿಗೆ ಮನಸ್ಸಿನಲ್ಲಿ ಅನ್ನಿಸ್ತದೆ, ನನ್ನ ಹತ್ರ ಬೇಕಾದಷ್ಟು ಹಣ ಉಂಟು, ಅಧಿಕಾರ ಉಂಟು, ಆದರೆ ಮನಸ್ಸಿಗೆ ತೃಪ್ತಿ ಇಲ್ಲ. ಇದೆಲ್ಲ ಕೂಡ ಸಂಪತ್ತು, ಆಮೇಲೆ ಅಧಿಕಾರ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವುದಿಲ್ಲ. ಯಾವಾಗ ಒಂದು ಸಲ ಇದರಿಂದ ಬಿಡುಗಡೆಗೊಳ್ಳುವುದೋ ಎಂಬ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿರ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ, ತುಂಬ ಜನ ಅಲ್ಲ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದು ನನಗೆ ಬೇಡ ಅಂತ ನಿಶ್ಚಯವನ್ನು ಮಾಡ್ತಾರೆ, ನಿರ್ಣಯವನ್ನು ಮಾಡ್ತಾರೆ, ದೂರಕ್ಕೆ ಸರಿಯುತ್ತಾರೆ, ಅವರು ನೆಮ್ಮದಿಯಿಂದ ಇರುತ್ತಾರೆ. ನೋಡಿ ಪ್ರಿಯರೇ, ಮಾನವ ಕುಲದ ವಿಮೋಚನೆಗಾಗಿ ಈ ಭೂಲೋಕಕ್ಕೆ ಬಂದಂಥ ಯೇಸು ಸ್ವಾಮಿಗೆ ಇಂಥ ಶೋಧನೆಗಳು ಬಂದವು. ಈ ಪಿಶಾಚಿ ಸೈತಾನನು ಇಂಥ ಶೋಧನೆಗಳನ್ನು ಯೇಸು ಸ್ವಾಮಿಯ ಮುಂದಕ್ಕೆ ತಂದನು.
ನೀನು ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು, ಆಗ ಜನರೆಲ್ಲರೂ ಕೂಡ ನಿನ್ನನ್ನು ನೋಡಿಕೊಂಡು ಮಹಾಪುರುಷ, ದೇವಪುರುಷ ಅಂತ ಕೊಂಡಾಡುವರು. ನೀನು ಮೇಲಿಂದ ಕೆಳಕ್ಕೆ ಜಿಗಿ, ಆಗ ಏನು ಮಾಡ್ತಾರಂತೆ, ಜನರೆಲ್ಲ ನೋಡಿದವರು ಕೂಡ ನೀನೊಬ್ಬ ಅದ್ಭುತ ಮನುಷ್ಯ, ದೇವ ಮಾನವ ಅಂತ ತಿಳಿದುಕೊಂಡು ಜನರೆಲ್ಲರೂ ಕೂಡ ನಿನ್ನ ಸುತ್ತಮುತ್ತ ಬರುವರು. ನೀನು ನನ್ನ ಕಾಲಿಗೆ ಬಿದ್ದರಾಯಿತು, ನಮಸ್ಕಾರ ಮಾಡಿದ್ದರಾಯಿತು, ಇಡೀ ಪ್ರಪಂಚವು ನಿನಗೆ ಕೊಡುತ್ತೇನೆ. ಯೇಸು ಸ್ವಾಮಿ 40 ದಿನಗಳ ಕಾಲ ಉಪವಾಸ ಮಾಡಿದ್ದರು, ತುಂಬ ಹಸಿದವರಿದ್ದರು, ಅವರಿಗೆ ಊಟ ಬೇಕಿತ್ತು, ಕುಡಿಲಿಕ್ಕೆ ನೀರು ಬೇಕಿತ್ತು. ಅಂತಹ ಸಂದರ್ಭದಲ್ಲಿ ಪಿಶಾಚಿ, ಈ ಸೈತಾನನು ಬಂದು ಇಂಥ ಒಂದು ಶೋಧನೆಗಳನ್ನು ತರುತ್ತಾನೆ. ಯಾರಾದರೂ ಕೂಡ ಇಂಥ ಸಮಯದಲ್ಲಿ ಆಹಾರವನ್ನು ಕೊಟ್ಟರೆ ಯಾರು ಬೇಡ ಅಂತಾರೆ? ಉಪವಾಸ ಇದ್ದವರು ಎಲ್ಲರಿಗೆ ಕೂಡ ಬೇಕು, ದೇಹದಲ್ಲಿ ಶಕ್ತಿ ಇರುವುದಿಲ್ಲ, ಏನಾದರೂ ಸ್ವಲ್ಪ ಶಕ್ತಿಯನ್ನು ತಗೊಳ್ಳಿಕ್ಕೆ ಅದನ್ನು ಸ್ವೀಕಾರ ಮಾಡುತ್ತಾರೆ. ಆದರೆ ಇಲ್ಲಿ ಆದದ್ದೇನಂತ ಹೇಳಿದ್ರೆ, ಸೈತಾನನು ಯೇಸು ಸ್ವಾಮಿಯನ್ನು ಶೋಧನೆ ಮಾಡಲಿಕ್ಕೆ ಬಂದಿದ್ದನು. ಯೇಸು ಸ್ವಾಮಿ 40 ದಿವಸಗಳ ಕಾಲ ಉಪವಾಸ ಮಾಡಿದರು, ಅವರಲ್ಲಿ ದೇವರ ಶಕ್ತಿ ಇತ್ತು. ಆ 40 ದಿವಸಗಳಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದರು, ದೇವರ ಇಚ್ಛೆಯನ್ನು ತಿಳಿದುಕೊಂಡಿದ್ದರು. ಯಾವುದು ಮನುಷ್ಯನನ್ನು ದೇವರಿಂದ ದೂರಕ್ಕೆ ಕೊಂಡೋಗುತ್ತದೆ ಎಂದು ಅವರಿಗೆ ಸರಿಯಾಗಿ ತಿಳಿದಿತ್ತು. ಈ ಪವಾಡಗಳು ಮಾಡುವಾಗ ಜನರು ಅವರನ್ನು ಸುತ್ತುವರಿದು ಅವರನ್ನು ದೇವರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು, ಮೇಲಿಂದ ಕೆಳಕ್ಕೆ ಜಿಗಿದಾಗ ಜನಪ್ರಿಯತೆಯನ್ನು ಪಡೆಯುವುದು, ಆಮೇಲೆ ಈ ಪ್ರಪಂಚದ ಆಸ್ತಿ ಪಾಸ್ತಿಗಳನ್ನು ಪಡೆಯುವುದು, ಇದೆಲ್ಲ ಏನು ಮಾಡ್ತಾ ಇದ್ರೆ ಮನುಷ್ಯನನ್ನು ದೇವರನ್ನಾಗಿ ಮಾಡುತ್ತದೆ ವಿನಃ ಮನುಷ್ಯನು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾನೆ. ಅದಕ್ಕಾಗಿ ಎಲ್ಲ 3 ಶೋಧನೆಗಳಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಮನುಷ್ಯನು ಈ ಪ್ರಪಂಚದ ವ್ಯಾಮೋಹಗಳಿಗೆ ಬಲಿಯಾಗುತ್ತಾನೆ. ಭೌತಿಕ ಆಸ್ತಿ ಪಾಸ್ತಿಗಳಿಗೆ ಆತನು ಆಸೆ ಪಡುತ್ತಾನೆ ಮತ್ತು ಇದರಿಂದ ದೂರಕ್ಕೆ ಹೋಗುತ್ತಾನೆ. ಯೇಸು ಸ್ವಾಮಿ ಆ 3 ಕೂಡ ತಳ್ಳಿ ಹಾಕಿದರು. ಯಾಕಂತ ಹೇಳಿದರೆ ಅವರಲ್ಲಿ ಆ ದೈವ ಬಲ ಇತ್ತು. ಅದಕ್ಕಾಗಿ ಆ ಎಲ್ಲವನ್ನು ಕೂಡ ಅವರು ತಳ್ಳಿ ಹಾಕಿದರು. ಸೈತಾನನು ಸೋಲೊಪ್ಪಿಕೊಂಡು ದೂರಕ್ಕೆ ಹೋದನು. ನಾವು ನೋಡುತ್ತೇವೆ ದೇವರ ಮಗನಾದ ಯೇಸು ಸ್ವಾಮಿಯನ್ನು ಕೂಡ ಈ ಸೈತಾನನು ಬಿಡಲಿಲ್ಲ ಶೋಧನೆ ಮಾಡಲಿಕ್ಕೆ, ಟೆಂಪ್ಟೇಷನ್. ಆಮೇಲೆ ಮನುಷ್ಯರಾದಂಥ ಶಿಷ್ಯರಿಗೆ ಅದು ಬಾರದಿರಬಹುದೇ? ಖಂಡಿತವಾಗಿ ಇರ್ತದೆ, ಅದು ಸ್ವಭಾವದಲ್ಲಿಯೇ ಉಂಟು. ಅದಕ್ಕಾಗಿ ಇಬ್ಬರು ಬಂದು ಹೇಳ್ತಾರೆ, ಏನಂತ ಹೇಳಿದ್ರೆ, ನೀನು ಯಾವಾಗ ಅಧಿಕಾರದಲ್ಲಿ ಇರುತ್ತೀಯೋ ಆಗ ಏನು ಮಾಡಬೇಕಂತ ಹೇಳಿದ್ರೆ ನಮಗೆ ನೀನು ಪ್ರಮುಖ ಸ್ಥಾನಗಳನ್ನು ಕೊಡಬೇಕು. ಅವರು ವಿಜ್ಞಾಪಿಸಿಕೊಂಡರು, ಗುರುವೇ ನಮ್ಮದೊಂದು ಭಿನ್ನವಿದೆ. ಅದು ಯಾವ ಭಿನ್ನ? ಮಹಿಮಾ ಸ್ಥಾನದಲ್ಲಿ ನೀವು ಇರುವಾಗ, ಇನ್ನೇನು ನೀವು ಅರಸನಾಗಲಿಕ್ಕೆ, ರಾಜನಾಗಲಿಕ್ಕೆ ಜನರೆಲ್ಲರೂ ಕೂಡ ಕಾದು ನಿಂತಿದ್ದಾರೆ. ತುಂಬ ಪವಾಡಗಳನ್ನು ಮಾಡಿದ್ದೀರಿ, ಆಮೇಲೆ ಸತ್ತವರನ್ನು ನೀವು ಜೀವಂತವಾಗಿ ಎಬ್ಬಿಸಿದ್ದೀರಿ, ಜನರೆಲ್ಲರೂ ಕೂಡ ತಯಾರಾಗಿದ್ದಾರೆ ನಿಮ್ಮನ್ನು ರಾಜನನ್ನಾಗಿ ಮಾಡಲಿಕ್ಕೆ. ಅದಕ್ಕಾಗಿ ನಮಗೆ ಈ 2 ಹುದ್ದೆಗಳನ್ನು ನೀವು ನೀಡಬೇಕು. ಸಾಮಾನ್ಯ ಹುದ್ದೆಗಳಲ್ಲ, ಪ್ರಮುಖ ಹುದ್ದೆಗಳನ್ನು ನೀಡಬೇಕು. ನಾವೊಂದು ವೇಳೆ ಇವತ್ತಿನ ಸುವಾರ್ತೆಯನ್ನು ಕೇಳಿದ್ದಕ್ಕಿಂತ ಸ್ವಲ್ಪ ಮುಂಚೆ ಅಂತ ಹೇಳಿದರೆ, ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 10 ವಾಕ್ಯ 32ರಿಂದ 34 ತನಕ ನಾವು ಓದಿದರೆ ನಮಗೆ ಏನು ನೋಡಲಿಕ್ಕೆ ಸಿಗ್ತದಂತ ಹೇಳಿದರೆ, ಯೇಸು ಸ್ವಾಮಿ ಮುಂದಕ್ಕೆ ಬರಲಿರುವ ತಮ್ಮ ಮರಣದ ಬಗ್ಗೆ, ಪುನರುತ್ಥಾನದ ಬಗ್ಗೆ ಅವರು ಹೇಳಿದರು. ಆದರೆ ಈ ಶಿಷ್ಯರಿಗೆ ಅದೇನು ಕೂಡ ಕೇಳಿಸಿಕೊಳ್ಳಿಲ್ಲ. ಯೇಸು ಸ್ವಾಮಿ ತನಗೆ ಯಾವ ರೀತಿಯ ಯಾತನೆ ಕಾದಿದೆ, ಯಾವ ರೀತಿಯ ಮರಣ ಕಾದಿದೆ ಅದರ ಬಗ್ಗೆ ಮಾತನಾಡಿದರು. ಆದರೆ ಶಿಷ್ಯರು ಯಾರು ಕೂಡ ಕಿವಿಗೆ ಹಾಕಿಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅವರ ಮನದಾಳದಲ್ಲಿ ತಿರುಗುತ್ತಿರುವಂಥ ಪ್ರಶ್ನೆಗಳು ಯಾವುದಂತ ಹೇಳಿದರೆ, ಯೇಸು ಸ್ವಾಮಿ ಅರಸನಾಗುತ್ತಾನೆ, ರಾಜನಾಗುತ್ತಾನೆ. ಆ ಸಂದರ್ಭದಲ್ಲಿ ಒಂದು ವೇಳೆ ನಾವು ಕೊನೆಯ ಕ್ಷಣಕ್ಕೆ ಕಾದು ನಿಂತರೆ ನಮಗೆ ಏನು ಸಿಗುತ್ತದೋ ಏನೋ, ಅದರ ಬದಲಾಗಿ ಮುಂಗಡವಾಗಿ ತಿಳಿಸಿದರೆ ಯೇಸು ಸ್ವಾಮಿ ಅರಸನಾಗುವಾಗ, ರಾಜನಾಗುವಾಗ
ನಮ್ಮನ್ನು ನೆನಪಿಟ್ಟುಕೊಂಡು ಆ ಸ್ಥಾನಗಳನ್ನು ಕೊಡಬಹುದೆಂಬ ಒಂದು ಆಸೆಯಿಂದ ಅವರು ಅದನ್ನು ಮನವಿಯನ್ನು ಮಾಡುತ್ತಾರೆ. ಉಳಿದವರ ಬಗ್ಗೆ 10 ಜನರೇನು, ಅವರು ಕೂಡ ಅದರಿಂದ ಹಿಂದಕ್ಕೆ ಇದ್ದಿಲ್ಲ. ಈ ಇಬ್ಬರು ಕೇಳಿದಾಗ ಅವರು ಕೂಡ ಸಿಟ್ಟುಗೊಂಡರು. ನಾವು 12 ಮಂದಿ ಜೊತೆಯಾಗಿದ್ದೆವು ಯೇಸು ಸ್ವಾಮಿಯ ಜೊತೆಗೆ, ಇಬ್ಬರು ಹೋಗಿ ಈಗ ಕೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ಏನು ಅಂತ ಅವರಿಗೆ ಕೂಡ ಸಿಟ್ಟು ಬಂತು. ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಆ ಒಂದು ಬಯಕೆ ಇತ್ತು. ಏನು ಆ ಬಯಕೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಯಾವಾಗ ಅರಸನಾಗುತ್ತಾನೋ ಆಗ ಆತನ ಜೊತೆಯಲ್ಲಿ ತಾವುಗಳು ಕೂಡ ಮಂತ್ರಿ ಆಗಬೇಕು, ಅಧಿಕಾರದಲ್ಲಿರಬೇಕು ಅಂತ ಅವರಿಗೆ ಒಂದು ಆಸೆ ಇತ್ತು. ಅದಕ್ಕಾಗಿ ಅವರು ಆಸೆಯನ್ನು ತಡೆದುಕೊಳ್ಳಲಾರದೆ ಬಿಚ್ಚು ಬಿಟ್ಟರು, ಅವರು ಹೇಳಿಯೇ ಬಿಟ್ಟರು. ಪ್ರಿಯರೇ, ಈ ಪ್ರಪಂಚದ ಆಸೆಗಳು ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತವೆ? ಅದು ದೇವರ ಹತ್ತಿರಕ್ಕೆಲ್ಲ, ಬದಲಾಗಿ ದೇವರಿಂದ ದೂರಕ್ಕೆ ಕೊಂಡೊಯ್ಯುತ್ತವೆ. ಈ ಪಿ ಅಕ್ಷರದಿಂದ ಹೊರಡುವಂಥ ಶಬ್ದಗಳು ಪವರ್, ಪೊಸಿಷನ್ ಮತ್ತು ಪಾಪ್ಯುಲಾರಿಟಿ. ನಾವೊಂದು ವೇಳೆ ಇದರ ಮೇಲೆ ಕಣ್ಣು ಇಡದಿದ್ದರೆ, ನಮಗೆ ತಿಳಿಯದೇನೆ ಈ ಅಂಶಗಳು ನಮ್ಮನ್ನು ದೇವರಿಂದ ದೂರಕ್ಕೆ ಕೊಂಡೊಯ್ಯುತ್ತವೆ. ಯೇಸು ಸ್ವಾಮಿ ತಮ್ಮ ಮರಣದ ಬಗ್ಗೆ ಮಾತನಾಡಿದರು. ಶಿಷ್ಯರು ಯೇಸುವಿನಲ್ಲಿ ಅಧಿಕಾರದ ಬಗ್ಗೆ ಮನವಿಯನ್ನು ಮಾಡಿದರು. ಯಾಕಂತ ಹೇಳಿದರೆ, ಯೇಸು ಸ್ವಾಮಿ ಹೇಳಿದಂಥ ಆ ಮಾತುಗಳನ್ನು ಅವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಬದಲಾಗಿ ಅವರು ತಮ್ಮ ಮನಸ್ಸಿನಲ್ಲಿ ಬಯಕೆಗಳನ್ನು, ಆಸೆಗಳನ್ನು ಅವರು ಯೋಚಿಸುತ್ತಿದ್ದರು ಮತ್ತು ಅದನ್ನು ಹೇಳಿಕೊಂಡರು. ಕೆಲವು ದಿನಗಳ ಹಿಂದೆ ನಮ್ಮ ಆಶ್ರಮದಲ್ಲಿರುವಂಥ ವಿದ್ಯಾರ್ಥಿಗಳ ಹತ್ರ ಮಾತನಾಡುತ್ತಿರುವಾಗ ಒಂದು ಗೀತೆಯನ್ನು ಹಾಡಿದ್ದೆವು. ಆ ಗೀತೆ ಏನಂತ ಹೇಳಿದರೆ, ದೇವರನ್ನು ಸ್ತುತಿಸಲಿಕ್ಕೆ ದೇವರು ಬಾಯಿ ಒಂದನ್ನು ಕೊಟ್ಟಿದ್ದಾರೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಮಗೆ 2 ಕಿವಿಗಳನ್ನು ಕೊಟ್ಟಿದ್ದಾರೆ. ಈ ಹಾಡು, ಈ ಗೀತೆಯನ್ನು ಹಾಡಿದ ಮೇಲೆ ನಾನು ಆ ವಿದ್ಯಾರ್ಥಿಗಳ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅವರಲ್ಲಿ ಕೆಲವರು ಉತ್ತರ ಭಾರತದವರಿದ್ದರು. ನಾನು ಹೇಳಿದೆ, ಈ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಕಡಲ ತೀರದಲ್ಲಿ ಜನರಿಗೆಲ್ಲ ಕೂಡ 2 ಕಿವಿಗಳಿವೆ, 1 ಬಾಯಿ ಉಂಟು. ನಿಮ್ಮ ಕಡೆ ಏನಾದರೂ ಜನರಿಗೆ 2 ಕಿವಿ 2 ಬಾಯಿ ಉಂಟಂತ ಹೇಳಿ ನಾನು ಅವರನ್ನು ಕೇಳಿದೆ. ಅವರು ನಗಾಡಿದರು. ಯಾಕಂತ ಹೇಳಿದರೆ, ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಮನುಷ್ಯರಿಗೆ 2 ಕಿವಿ 1 ಬಾಯಿ ಇರುವುದು. ಯಾಕಂತ ಹೇಳಿದರೆ, ದೇವರು ತಮ್ಮ ಜಾಣ್ಮೆಯಿಂದ 2 ಕಿವಿಗಳನ್ನು ಕೊಟ್ಟಿದ್ದಾರೆ. ಇತರರು ಏನನ್ನು ಮಾತನಾಡುತ್ತಾರೆ ಅದನ್ನು ಕೇಳಲಿಕ್ಕೆ, ದೇವರು ನಮ್ಮಲ್ಲಿ ಏನನ್ನು ಮಾತನಾಡುತ್ತಾರೆ ಅದನ್ನು ಕೇಳಲಿಕ್ಕೆ 1 ಬಾಯಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಮಾತಾಡಲಿಕ್ಕೆ, ಬೇಕಾದದ್ದನ್ನು ಮಾತ್ರ ಮಾತನಾಡಲಿಕ್ಕೆ, ಎಲ್ಲವನ್ನು ಕೇಳಲಿಕ್ಕೆ, ಎಷ್ಟು ಬೇಕೋ ಅಷ್ಟನ್ನು ಇಟ್ಟು ಉಳಿದದನ್ನು ಬಿಟ್ಟು ಬಿಡಲಿಕ್ಕೆ, ಆಮೇಲೆ ಎಷ್ಟನ್ನು ನಾವು ಹೆಕ್ಕಿ ತೆಗೆದಿದ್ದೇವೋ ಅದನ್ನು ನಾವು ಒಳ್ಳೆಯದನ್ನು ಇತರರಿಗೆ ಹೇಳಲಿಕ್ಕೆ, ದೇವರ ಸ್ತುತಿಯನ್ನು ಮಾಡಲಿಕ್ಕೆ ದೇವರು ನಮಗೆ 1 ಬಾಯಿಯನ್ನು ಕೊಟ್ಟಿದ್ದಾರೆ. ನಾವು ಯಾವಾಗ ನಮ್ಮ ಕಿವಿಯನ್ನು ಮುಚ್ಚಿ ನಮ್ಮ ಒಳಗೆ ಮಾತ್ರ ನಾವು ಈ ಒಂದು ವಿಚಾರಗಳನ್ನು ತಿರುಗಾಡಿಸ್ತಾ ಇರ್ತೇವೋ ಆಗ ದೇವರು ನಮಗೆ ಹೇಳಿದ್ದನ್ನು ನಾವು ಕೇಳುವುದಿಲ್ಲ. ಏನು ದೇವರು ಇಚ್ಛಿಸುತ್ತಾರೋ, ಇರಬಹುದು ಪವಿತ್ರ ಪುಸ್ತಕದ ಮುಖಾಂತರ, ಇರಬಹುದು ಈ ಧರ್ಮ ಗುರುಗಳ ಮುಖಾಂತರ, ಅಥವಾ ಮನುಷ್ಯರ ಮುಖಾಂತರ, ಘಟನೆಗಳ ಮುಖಾಂತರ ದೇವರು ನಮಗೆ ಏನು ಹೇಳುತ್ತಾರೋ ಅದು ನಮಗೆ ತಲುಪಲಿಕ್ಕಿಲ್ಲ. ನಾವು ಕೇಳಬೇಕು ಪ್ರಿಯರೇ. ದೇವರ ವಾಕ್ಯ ನಮಗೆ ಏನನ್ನು ಹೇಳುತ್ತದೆ, ಕಿವಿಯನ್ನು ತೆರೆದಿಟ್ಟುಕೊಂಡು ಕೇಳಬೇಕು. ಬದಲಾಗಿ ನಾವು ದೇವರ ಆ ಮಾತುಗಳಿಗೆ ನಮ್ಮ ಕಿವಿಯನ್ನು ಕಿವುಡಾಗಿಟ್ಟುಕೊಂಡು ನಾವು ದೇವರಲ್ಲಿ ಹೇಳ್ತಾ ಹೋದರೆ ಆ ಪ್ರಾರ್ಥನೆಗೆ ಅಷ್ಟು ಅರ್ಥ ಬರುವುದಿಲ್ಲ. ದೇವರ ಪ್ರಾರ್ಥನೆಯನ್ನು ಕೇಳುತ್ತಾರೋ ಇಲ್ವೋ. ಅದಕ್ಕಾಗಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಜೊತೆಗಿದ್ದಂಥ ಪ್ರೇಷಿತರು ಕೂಡ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದರು, ನಮಗೆ ಅಧಿಕಾರ ಕೊಡಿ ಅಂತ ಹೇಳಿಕೊಂಡು. ಯೇಸು ಸ್ವಾಮಿ ಆ ಮನವಿಗೆ ಕಿವಿ ಹಾಕಲಿಲ್ಲ. ಯಾಕಂತ ಹೇಳಿದರೆ, ಅವರು ಕೇಳುತ್ತಿರುವುದು ದೇವರ ಸಾಮ್ರಾಜ್ಯಕ್ಕೆ ಬೇಕಾಗಿಲ್ಲ. ದೇವರ ಸಾಮ್ರಾಜ್ಯಕ್ಕೆ ಬೇಕಾಗಿರುವುದು ಏನಂತ ಹೇಳಿದರೆ, ಸೇವೆ ಮಾಡುವುದು, ತ್ಯಾಗ ಮಾಡುವುದು, ಮನುಷ್ಯರ ಪ್ರೀತಿ ಮಾಡೋದು. ಇಷ್ಟು ಯೇಸು ಸ್ವಾಮಿ ಇದನ್ನೇ ಮಾಡಿದರು.
ಅದನ್ನು ಅನುಕರಣೆ ಮಾಡಿದಂಥ ಶಿಷ್ಯರು ಕೊನೆಗೆ ಅದನ್ನು ಮಾಡಲಿಕ್ಕೆ ಮುಂದಕ್ಕೆ ಹೋಗ್ತಾರೆ ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತಿನ ದಿವಸ ನಾವು ಈ ಒಂದು ವಾಕ್ಯವನ್ನು ಕೇಳುತ್ತಿರುವಾಗ ದೇವರಲ್ಲಿ ಈ ಒಂದು ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ. ಏನಂತ ಹೇಳಿದರೆ, ದೇವರು ನಮಗೆ ಕೊಟ್ಟಂಥ ಜೀವನ, ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಅವೆಲ್ಲವೂ ಕೂಡ ದೇವರ ಸಾಮ್ರಾಜ್ಯಕ್ಕೆ ಮೀಸಲಾಗಿರಲಿ, ದೇವರ ಮಹಿಮೆಗಾಗಿ ಮೀಸಲಾಗಿರಲಿ. ಎಷ್ಟರ ಮಟ್ಟಿಗೆ ನಾವು ನಮ್ಮ ಅಧಿಕಾರ, ನಮ್ಮ ಸಂಪನ್ಮೂಲಗಳು, ನಮ್ಮ ಜನಪ್ರಿಯತೆಯನ್ನು ದೇವರ ಸಾಮ್ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ ನಾವು ಉಪಯೋಗಿಸ್ತೇವೋ ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ನಾವು ನೋಡುತ್ತೇವೆ, ಯಾಕೋಬ ಮತ್ತು ಯೋಹಾನ ಕೇಳಿದರು, ಆದರೆ ಏನು ಕೇಳಿದರು ಅವರಿಗೆ ಆಗ ಅರ್ಥ ಆಗಲಿಲ್ಲ. ಯೇಸು ಸ್ವಾಮಿ ಕೇಳಿದರು, ನಾನು ಕುಡಿಯುತ್ತಿರುವಂಥ ಪಾನವನ್ನು ನೀವು ಕುಡಿಯಲಿಕ್ಕೆ ಸಾಧ್ಯವೇ ಪಾನಪಾತ್ರೆಯಿಂದ? ಅವರು ಹೌದಂತ ಹೇಳಿದರು. ಯಾವ ಪಾನಪಾತ್ರೆ ಅಂತ ಹೇಳಿದರೆ, ಯೇಸು ಸ್ವಾಮಿ ಪಟ್ಟಂಥ ಆ ಕಷ್ಟಗಳು, ಆ ಪಾನಪಾತ್ರೆ. ಅವರು ಹೇಳಿದರು, ಹೌದು, ನಾನು ಪಡೆಯಲಿರುವಂಥ ದೀಕ್ಷಾ ಸ್ನಾನವನ್ನು ಪಡೀಲಿಕ್ಕೆ ನೀವು ಸಿದ್ಧರಿರುವೆರೋ? ಹೌದಂತ ಹೇಳಿದರು. ಅವರಿಗೆ ಅರ್ಥ ಆಗಲಿಲ್ಲ. ಆದರೆ ಯಾವಾಗ ಅವರಿಗೆ ಅರ್ಥ ಆಯಿತೋ ಅದಕ್ಕಾಗಿ ಅವರು ಹಿಂದಕ್ಕೆ ಸರಿಯಿಲ್ಲ. ಪ್ರಿಯರೇ, ನಾವು ನೋಡ್ತೇವೆ ಈ ಪ್ರೇಷಿತರ ಕಾರ್ಯಕಲಾಪಗಳು, ಅದರಲ್ಲಿ 12ನೇ ಅಧ್ಯಾಯ ನಾವು ನೋಡ್ತೇವೆ. ಹೆರೋದನು ಈ ಕ್ರೈಸ್ತರು ಬೆಳೆದು ಬರುವುದನ್ನು ನೋಡಿಕೊಂಡು ಸಹಿಸಲಿಕ್ಕೆ ಆಗಲಿಲ್ಲ. ದಂಡಿಸಲಿಕ್ಕೆ ಆರಂಭ ಮಾಡಿದರು ಅಧಿಕಾರಿಗಳು, ಅರಸರು. ಆಗ ಹೆರೋದನು ಏನು ಮಾಡ್ತಾನಂತ ಹೇಳಿದರೆ, ಮೊದಲು ಯೋಹಾನನನ್ನು ಕೊಲೆ ಮಾಡಿಸ್ತಾನೆ ಯೇಸು ಸ್ವಾಮಿ ಪ್ರವಚನ ಮಾಡುತ್ತಿರುವಾಗ. ನಂತರ ಈ ಶಿಷ್ಯರನ್ನು ಹೆದರಿಸೋಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಹೇಳಿದರೆ, ಯಾಕೋಬ ಮತ್ತು ಯೋಹಾನ ಬಂದು ಯೇಸು ಸ್ವಾಮಿಯಲ್ಲಿ ಈ ಹುದ್ದೆಗಳನ್ನು ನಮಗೆ ಕೊಡಿ ಅಂತ ಕೇಳ್ತಾರೋ ಆ ಯಾಕೋಬನನ್ನು ಖಡ್ಗದಿಂದ ಕಡಿದು ಕೊಲೆ ಮಾಡಲಾಯಿತು, ಹೆರೋದನು ಮಾಡಿದನು. ಆದರೆ ಯಾಕೋಬನು ಹಿಂದಕ್ಕೆ ಸರಿಯಲಿಲ್ಲ. ನಾವು ನೋಡ್ತೇವೆ, ಯೋಹಾನನಿಗೆ ಒಂದು ಆಶೀರ್ವಾದ ಇತ್ತು. ಆತನು ಕೊನೆಯ ತನಕ ಜೀವಿಸ್ತಾನೆ, ಯೇಸು ಸ್ವಾಮಿ 2ನೇ ಸಲ ಬರುವ ತನಕ ಜೀವಿಸ್ತಾನೆ ಅಂತ ಹೇಳಿಕೊಂಡು, ಎಲ್ಲರಲ್ಲಿ ಕೂಡ ಮುದಿಪ್ರಾಯ ತನಕ ಬದುಕಿದವನು ಯೋಹಾನನು. ಆದರೆ ಅದಕ್ಕಿಂತ ಮುಂಚೆ ಅವನನ್ನು ಬಿಸಿ ನೀರಿನಲ್ಲಿ ಹಾಕಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆತನು ತಪ್ಪಿಸಿಕೊಂಡು ಹೋಗಲಿಲ್ಲ. ಅದೇ ಪ್ರಕಾರ ಇತರ ಪ್ರೇಷಿತರು ಯಾರೆಲ್ಲರೂ ಕೂಡ ಇವರಿಬ್ಬರ ಮೇಲೆ ಸಿಟ್ಟುಗೊಂಡರೋ, ನಮಗೆ ಕೂಡ ಅಧಿಕಾರ ಬೇಕಂತ ಹೇಳಿಕೊಂಡು ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋದ ಮೇಲೆ, ಪವಿತ್ರಾತ್ಮರ ಆಗಮನ ಆದಮೇಲೆ ಅವರೆಲ್ಲರೂ ಕೂಡ ಹೋಗಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಿದರು. ಅವರು ಅಧಿಕಾರಕ್ಕಾಗಿ, ಅವರು ಸಂಪತ್ತಿಗಾಗಿ ಆಸೆ ಪಡಲಿಲ್ಲ. ಬದಲಾಗಿ ತಮ್ಮ ಜೀವನವನ್ನು ದೇವರ ಸಾಮ್ರಾಜ್ಯಕ್ಕಾಗಿ ಮುಡಿಪಾಗಿಟ್ಟರು, ಬಲಿಯಾಗಿ ಕೊಟ್ಟರು. ಇವತ್ತು ಅವರು ಪವಿತ್ರ ಧರ್ಮಸಭೆಯಲ್ಲಿ 12 ಪ್ರೇಷಿತರು, ಅವರಿಗೆ ಎಂಥ ಒಂದು ಗೌರವ ಸಿಗ್ತದೆ. ಯಾಕಾಗಿ ಅಂತ ಹೇಳಿದರೆ, ಅವರು ತಮ್ಮನ್ನೇ ಬರಿದು ಮಾಡಿದರು. ದೇವರ ಸಾಮ್ರಾಜ್ಯಕ್ಕಾಗಿ, ಅಧಿಕಾರದ ಆಸೆಗಾಗಿ, ಸಂಪತ್ತಿನ ಆಸೆಗಾಗಿ ಅವರು ಏನೇನನ್ನು ಕೂಡ ಮಾಡದೆ ಎಲ್ಲವನ್ನು ಕೂಡ ತ್ಯಾಗ ಮಾಡಿದರು, ತಮ್ಮನ್ನೇ ತಾವು ಸವೆಯಿಸಿದರು. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕದಲ್ಲಿ ಸುವಾರ್ತೆಯನ್ನು ಸಾರುತ್ತಿರುವಾಗ ಅವರ ಶಿಷ್ಯರಲ್ಲಿ ಇಬ್ಬರು ಬಂದು ನಮಗೆ ನಿಮ್ಮ ಬಲಬದಿಯಲ್ಲಿ ಎಡಬದಿಯಲ್ಲಿ ಅಧಿಕಾರವನ್ನು ನೀಡಿ ಅಂತ ಕೇಳಿದರು. ಯೇಸು ಸ್ವಾಮಿ ಅವರಿಗೆ ತಿಳಿಯಪಡಿಸಿದರು, ಈ ಭೂಲೋಕದ ಜನರ ಹಾಗೆ ನೀವು ಅಧಿಕಾರಕ್ಕೆ ಆಸೆ ಪಡುವುದು ಸರಿಯಲ್ಲ ಅಂತ ತಿಳಿಸಿಕೊಟ್ಟರು. ಕರ್ತರಾದ ದೇವರೇ, ನಿಮ್ಮ ಪುತ್ರರು ತಮ್ಮ ಸುವಾರ್ತೆಯನ್ನು ಸಾರುವಂಥ ಕೆಲಸ, ವಿಮೋಚನೆಯ ಕೆಲಸವನ್ನು ಮುಗಿಸಿದ ಮೇಲೆ ನಿಮ್ಮಲ್ಲಿ ವಾಪಸ್ ಬಂದಾಗ ಭಾವನಾತ್ಮರನ್ನು ಪ್ರೇಷಿತರ ಮೇಲೆ ಕಳುಹಿಸಿದಾಗ ಆ ಪ್ರೇಷಿತರೆಲ್ಲರೂ ಕೂಡ ಅಧಿಕಾರಕ್ಕಾಗಿ, ಸಂಪತ್ತಿಗಾಗಿ ಎಂದೆಂದೂ ಕೂಡ ಆಸೆ ಪಡದೆ ಅವರು ಹೋಗಿ ಸುವಾರ್ತೆಯನ್ನು ಸಾರಿದರು ಮತ್ತು ತಮ್ಮ ಜೀವದ ಬಲಿದಾನವನ್ನು ಮಾಡಿದರು. ಕರ್ತರಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರಗಳು. ನಿಮ್ಮ ಪುತ್ರರು ಈ ಒಂದು ಸುಂದರವಾದಂಥ ಪಾಠವನ್ನು ನಮಗೆ ಕೊಟ್ಟದ್ದಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ. ಕರ್ತರಾದ ದೇವರೇ, ಈ ಭೂಲೋಕದಲ್ಲಿ ನಮ್ಮನ್ನು ನೀವು ಸೃಷ್ಟಿ ಮಾಡಿದ್ದೀರಿ, ನಮಗೆ ಜೀವಿಸಲು ಬೇಕಾದುದನ್ನು ನೀಡಿದ್ದೀರಿ ನೀವು. ನಾವು ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಕರ್ತರಾದ ದೇವರೇ, ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವನದಲ್ಲಿ ನಾವು ಏನನ್ನು ಗಳಿಸಿದ್ದೇವೆ, ನಮ್ಮ ಜೀವನದಲ್ಲಿ ನಾವು ಏನಾಗಿದ್ದೇವೆ,
ಅದೆಲ್ಲವನ್ನು ಕೂಡ ನಿಮ್ಮ ಸಾಮ್ರಾಜ್ಯಕ್ಕಾಗಿ, ನಿಮ್ಮ ಮಹಿಮೆಗಾಗಿ ನಾವು ಅದನ್ನು ಬಳಸಲು ಬೇಕಾದಂಥ ಉದಾರ ಮನಸ್ಸು ಹಾಗೂ ದೃಢ ಮನಸ್ಸನ್ನು ನಮಗೆಲ್ಲರಿಗೂ ಕೂಡ ನೀಡಿರಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ, ಡಿವೈನ್ ವರ್ಲ್ಡ್ TV ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮೇಲೆ ನಿಮ್ಮ ಅನಂತ ಆಶೀರ್ವಾದವನ್ನು ಸುರಿಸಿರಿ. ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ. ದೇವರ ಸಾಮ್ರಾಜ್ಯಕ್ಕಾಗಿ, ನಿಮ್ಮ ಸಾಮ್ರಾಜ್ಯಕ್ಕಾಗಿ ಅವರು ಏನನ್ನು ತ್ಯಾಗ ಮಾಡಿದ್ದಾರೋ ಅದಕ್ಕಾಗಿ ಮನಸ್ಸಿನ ನೆಮ್ಮದಿ, ತೃಪ್ತಿ ಇದೆಲ್ಲವನ್ನು ಕೂಡ ಅವರಿಗೆ ದಯಪಾಲಿಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ. ನಿಮ್ಮ ಪುತ್ರ ನಮ್ಮ ಕರ್ತರಾದಂಥ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.